ಎಲ್ಲರಿಗೂ ವಿಶ್ವ ಮಹಿಳಾ ದಿನದ ಶುಭಾಶಯಗಳನ್ನು ಮೊದಲಿಗೆ ನೀಡಿದ್ದೇನೆ. ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಉಳ್ಳಾಲ ವಲಯ ಸಮಿತಿಯ ಆಚರಿಸುವಂತ ವಿಶ್ವ ಮಹಿಳಾ ದಿನಾಚರಣೆ ಸಂಬಂಧಪಟ್ಟ ಹಾಗೆ ನಡೆಸುವಂತಹ ಮನರಂಜನಾ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದಿದ್ದೀರಿ. ನನಗೆ ಶಾಲೆಯಲ್ಲಿ ಒಂದು ಸ್ಕೂಲೇ ವಾತಾವರಣ ನೋಡಿದಾಗ ಆಗ್ತಾ ಇದೆ. ಯಾರಿಗೂ ಭಾಷಣ ಕೇಳೋದು ನೋಡಲಿಲ್ಲ, ಇವತ್ತು ಡ್ಯಾನ್ಸ್ ನೋಡಿದಿರಿ, ಮತ್ತೆ ಮಕ್ಕಳು ಹಾಡಲಿಕ್ಕಿದ್ದಾರೆ, ಉಳಿಲಿಕ್ಕಿದ್ದಾರೆ, ಆ ಸಂಭ್ರಮದಲ್ಲಿ ಇದ್ದೀರಾ ಅಂತ ನನಗೊಂದು ಗಳಿಗೆ ಅನಿಸ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಈ ಸಂಘಟನೆಯ ಅಧ್ಯಕ್ಷರಾಗಿರುವ ಶ್ರೀಮತಿ ನಳಿನಾಕ್ಷಿ ತಗೋಟ್ ಅವರು ಮತ್ತು ಸಂಚಾಲಕರಾಗಿರುವ ವಿಲಾಸಿನಿ ತಗೋಟ್ ಅವರು ಆತ್ಮೀಯವಾಗಿ ಕರೆದಾಗ ನನಗೆ ಬರಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಕೇಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದರೆ ನಳಿನಾಕ್ಷಿ ಮೇಡಮ್ ಅವರು ಬಹಳ ಆತ್ಮೀಯರು ನನಗೆ. ನನ್ನ ಪ್ರತಿಭಾವಂತ ವಿದ್ಯಾರ್ಥಿ ರೇಷ್ಮಾ ಉಳ್ಳಾಲ್ ಅವರ ತಾಯಿಯವರು ಈ ಒಂದು ಗುರು ಶಿಷ್ಯರ ಬಾಂಧವ್ಯಕ್ಕೆ ಕಟ್ಟಬಿದ್ದು ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ನಿಮ್ಮನ್ನೆಲ್ಲ ನೋಡಿ ಬಹಳ ಸಂತೋಷವಾಯಿತು. ಈ ಜನವಾದಿ ಮಹಿಳಾ ಸಂಘಟನೆಯು ಒಂದು ಅತ್ಯಂತ ಅಮೂಲ್ಯವಾದಂತಹ ಒಂದು ಘೋಷಣೆ ವಾಕ್ಯ, ಅಂದರೆ ಸ್ವಾತಂತ್ರ್ಯ, ಸಮಾನತೆ ಮತ್ತು ಮಹಿಳಾ ವಿಮೋಚನೆ ಎನ್ನುವಂತಹ ಧ್ಯೇಯ ವಾಕ್ಯವನ್ನು ಇಟ್ಕೊಂಡು ಮಹಿಳಾ ಮುಖಿಯಾಗಿ, ಮಹಿಳಾ ಪರವಾಗಿ
ಈ ಸಲ ಗಂಡ ಹೇಳಿದ, ಅತ್ತೆ ಹೇಳಿದ್ರು, ನೋಡು ಈ ಸಲ ಗಂಡು ಮಗು ಬೇಕೇ ಬೇಕು. ಪಾಪ ಈಗ ಹೆದರಿಕೆ ಆಗ್ತಾ ಇದೆ ಮನಸ್ಸಲ್ಲಿ. ಅವಳಿಗೆ 8 ತಿಂಗಳು ತುಂಬುವಾಗ ಗಂಡ ಹೆಜ್ಜೆಗೆ ಹೆಜ್ಜೆ ಹಾಕ್ಬೇಕಾದ ಗಂಡ ಬೇರೊಂದು ಹುಡುಗಿಯನ್ನು ಮದುವೆ ಮಾಡಿಕೊಂಡು ಬಂದು ಹೇಳಿದ, ನೋಡು ನಾನು ಇನ್ನೊಬ್ಬಳು ಮದುವೆ ಆಗಿದ್ದೇನೆ, ಇನ್ನು ಇವಳು ಹೇಳಿದಾಗ ನೀನು ಕೇಳಬೇಕು ಅಂತ. ಮೌನವಾಗಿದ್ರು ನೀನ. ಡೆಲಿವರಿಗೆ ಟೈಮ್ ಹತ್ತಿರ ಬಂದು ಆಸ್ಪತ್ರೆಗೆ ಹೋಗಿ ಅವಳು ಅಡ್ಮಿಟ್ ಆದಳು. ಆದರೆ ಅವಳು ಆ ಸಲ ಕೂಡ ಹೆಣ್ಣು ಮಗುವನ್ನೇ ಯಾರೂ ಬರಲಿಲ್ಲ ಮನೆಯಿಂದ. ಗಂಡ ಆಗಲಿ, ಅತ್ತೆ ಆಗಲಿ, ಮಾವು ಆಗಲಿ ಯಾರೂ ಬರಲಿಲ್ಲ. 4 ವಾರ ಆಗುವಾಗ ಆಸ್ಪತ್ರೆ ಡಿಸ್ಚಾರ್ಜ್ ಆಗಬೇಕು ಅವಳು. ಪಕ್ಕದ ಬೆಡ್ಡಲ್ಲಿದ್ದಂಥ ಒಬ್ಬ ಸೇನಾಧಿಕಾರಿಯ ಹೆಂಡತಿ ಆಕೆಗೆ ಸಹಾಯ ಮಾಡಿದಂತೆ. ಒಂದೆರಡು ಬಟ್ಟೆ ಬರೆಕೊಟ್ಟು ಆಕೆಯನ್ನು ರಿಕ್ಷಾ ಮಾಡಿಕೊಂಡು ಮನೆಗೆ ಕಳಿಸಿದ್ರು. ಮನೆಗೆ ಬಂದು ಯಾರೂ ಕೂಡ ಅವಳಿಗೆ ಸ್ವಾಗತವನ್ನು ಮಾಡಿಲ್ಲ. ಗಂಡ ಹೇಳಿದ, ಈ ಅನಿಷ್ಟ ಪೀಡೆಯನ್ನು ತಗೊಂಡು ಬಂದಿಯಾ ಮನೆಗೆ ಅಂತ. ಒಳಗೆ ಹೋದ್ರು. ಆವತ್ತು ರಾತ್ರಿ ಗಂಡ ಹೇಳಿದಂತೆ, ನೋಡು ನನಗೆ ಬೇರೆ ಮದುವೆ ಆಗಿದೆ, ಮಕ್ಕಳು ಬೇರೆ ಆಗ್ತವೆ, ನನಗೆ ಹೆಣ್ಣು ಮಕ್ಕಳು ಇಷ್ಟ ಇಲ್ಲ, ನಿನಗೆ ಈ ಮನೆಯಲ್ಲಿ ಇರಬೇಕಾದ್ರೆ ಈ ಚಿಕ್ಕ ಮಗು ಉಂಟಲ್ಲ ಆ ಮಗುವಿಗೆ ವಿಷ ಕೊಟ್ಟು ಸಾಯಿಸಿಬಿಡು ಅಂತ ಹೇಳಿದ್ರು. ಒಂದು ಮಗುವನ್ನು ಸಾಯಿಸಬೇಕು ಅಥವಾ ನೀನು ಮನೆಯಿಂದ ಹೊರಗೆ ಹೋಗಬೇಕು. ಇವಳು ಏನು ಅಂದುಕೊಂಡು 2 ದಿವಸ ಬೇಸರ ಆದಾಗ ಈ ಮಾತು ಹೋಗ್ಬೋದು ಅಂತ ಅಂದುಕೊಂಡು, ಆದರೆ ಇಲ್ಲ, ಪ್ರತಿದಿನ ಕೇಳಿದ ಗಂಡ ಯಾವಾಗ ಮಗು ವಿಷ ಕೊಡ್ತೇನೆ ಅಂತ ಹೇಳಿಕೊಂಡು. ಇದು ಕಥೆ ಅಲ್ಲ, ಇದು ನಿಜವಾದ ಘಟನೆ ನಾನು ಹೇಳ್ತಿದ್ರಿಗೆ. ಆಮೇಲೆ 2 ದಿವಸ ಆಗುವಾಗ ನೀರ ಯೋಚನೆ ಮಾಡಿದ್ರು, ಈ ಮನೆಯಲ್ಲಿ ಇರೋದಕ್ಕಿಂತ ನಾನು ಮಕ್ಕಳನ್ನು ಕಟ್ಟಿಕೊಂಡು ತವರು ಮನೆಗೆ ಹೋಗೋದೇ ಒಳ್ಳೇದಂತ ತವರು ಮನೆಗೆ ಹೋಗುದು. ಇವಳು ತವರು ಮನೆಗೆ ಹೋಗೋ ಸಂದರ್ಭದಲ್ಲಿ ತಂದೆ ತೀರಿ ಹೋಗಿದ್ರು, ತಾಯಿ ಇದ್ರು, ತಮ್ಮ ಯಾವುದೋ ಒಂದು ಹೋಟೆಲಲ್ಲಿ ಕೆಲಸ ಮಾಡ್ತಾ ಇದ್ರು. ತಮ್ಮರೊಟ್ಟಿಗೆ ಇದ್ರು ಅಕ್ಕ ಮತ್ತಿಬ್ರು ಮಕ್ಕಳು. ಆದರೆ ಅವಳಿಗೆ ಅನಿಸ್ತು ಮೀರನಿಗೆ, ಈ ತಮ್ಮನಿಗೆ ನಾನು ಹೊರೆಯಾಗುವುದು ಬೇಡ ಅಂತ ಹೇಳಿಕೊಂಡು ಆಕೆ ತಾನು ಕೆಲಸವನ್ನು ಹುಡುಕಿದ್ರು. ಚಿಕ್ಕ ಹೋಟೆಲಲ್ಲಿ ಕೆಲಸ ಮಾಡ್ತಾಳೆ, ಕೆಲಸ ಮಾಡಿ ಮಕ್ಕಳನ್ನು ಬೆಳೆಸ್ತಾಳೆ. ಆಮೇಲೆ ಅವಳಿಗೆ ಬಾಂಬೆಯಲ್ಲಿ ತಾಜ್ ಹೋಟೆಲಲ್ಲಿ ಕೆಲಸ ಆಯಿತು. ಮಕ್ಕಳನ್ನು ಕರ್ಕೊಂಡು ಹೋಟೆಲ್ಗೆ ಹೋಗ್ತಾಳೆ, ಬಾಂಬೆಗೆ ಹೋಗ್ತಾಳೆ, ಚಿಕ್ಕ ಒಂದು ಮನೆ ಮಾಡಿಕೊಂಡು ಮಕ್ಕಳನ್ನು ಸಾಕ್ತಾಳೆ. ಆಮೇಲೆ ಇವಳ ನಿಯಂತ್ರಣ ಕೆಲಸವನ್ನು ನೋಡಿದಂತ ಬಾಂಬೆ ತಾಜ್ ಹೋಟೆಲ್ನ ಮಾಲೀಕ ಅವಳಿಗೆ ಸ್ವಲ್ಪ ಹಣ ಸಹಾಯ ಮಾಡಿದಂತೆ. ಹಣ ಸಹಾಯ ಮಾಡಿ ಚಿಕ್ಕದೊಂದು ಮನೆಯನ್ನು ಕಟ್ಟಿಕೋ ಎಂಬುದಾಗಿ ಆಕೆ ಚಿಕ್ಕದೊಂದು ಮನೆಯನ್ನು ಕಟ್ಟಿಕೊಂಡು ಮಕ್ಕಳನ್ನು ಬೆಳೆಸಿದ್ರು. ಮಕ್ಕಳು ಬಹಳ ಖುಷಿ ಖುಷಿಯಾಗಿ ಬೆಳೆದ್ರು. ಚಿಕ್ಕ ಹುಡುಗಿ ಪೂಜಾ ಅಂತ ಹೆಸರು ಅವಳಿಗೆ. ಪೂಜಾ ಒಂದು ದಿವಸ ಮನೆಗೆ ಬಂದು ಕೇಳ್ತಾಳೆ ಅಮ್ಮನ ಹತ್ರ, ಎಲ್ಲರ ಮನೆಯಲ್ಲಿ ಅಪ್ಪ ಇದ್ದಾರೆ, ನಮ್ಮ ಮನೆಯಲ್ಲಿ ಅಪ್ಪ ಯಾಕೆ ಎಂಬುದಾಗಿ. ಆಗ 10 ವರ್ಷದ ಪೂಜಾರಿಗೆ ತಾಯಿ ನಿಜವಾದ ವಿಚಾರವನ್ನು ಹೇಳಿದ್ರು. ಆಗ ಹೇಳ್ತಾಳೆ ಪೂಜಾ, ಇವತ್ತಿನಿಂದ ನಮಗಿಬ್ಬರಿಗೆ ನೀನೇ ಅಪ್ಪ ಅಮ್ಮ, ನಮ್ಮ ಬಗ್ಗೆ ಆಲೋಚನೆ ಮಾಡೋದು ಬೇಡ ಅಂತ. ಸೊ ಇಬ್ಬರು ಮಕ್ಕಳನ್ನು ಚೆನ್ನಾಗಿ ಓದಿಸಿದ್ರು. ನೀರ ದೊಡ್ಡವಳು ಶುಭ್ರ MBA ಓದಿ ದೊಡ್ಡ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ರು. ಈ ಪೂಜಾ ಚಿಕ್ಕ ಹುಡುಗಿ ಪೂಜಾ ಅವಳು ಭಾಷಣ ಡ್ಯಾನ್ಸ್ ಅಲ್ಲಿ ಮಾಡಿ ಮಾಡೆಲಿಂಗ್ ಸೇರಿದ್ರು. ಮಾಡೆಲಿಂಗ್ ಸೇರಿ ಅವಳಿಗೆ ವಿಶ್ವ ಸೌಂದರ್ಯ ಸ್ಪರ್ಧೆಗಳನ್ನು ಅವಳು ಆಯ್ಕೆ ಆಗ್ತಾಳೆ. ಆ ದಿವಸ ಬೇರೆ ಬೇರೆ ಪ್ರಯತ್ನ ಪಟ್ಟು ಆ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾಳೆ. ಭಾಗವಹಿಸಿ ಫೈನಲ್ ಹಂತಕ್ಕೆ ಬರ್ತಾಳೆ. ಫೈನಲ್ ಹಂತಕ್ಕೆ ಬಂದಾಗ ಇದಕ್ಕಿಂತ ಒಂದು ದಿವಸ ಅವಳಿಗೆ ಓಡುವಾಗ ಕಾಲು ನೋವಾಯ್ತಂತೆ. ಕಾಲು ಉಳುಕಿತ್ತು, ಆಸ್ಪತ್ರೆ ಅಡ್ಮಿಟ್ ಆದ್ರು. ಡಾಕ್ಟರ್ ಹೇಳ್ತಾರೆ, 3 ವರ್ಷದಿಗೆ ಒಂದು ವಾರನೇ ರೆಸ್ಟ್ ಮಾಡಬೇಕು ಎಂಬುದಾಗಿ. ಯೋಚನೆ ಮಾಡ್ತಾಳೆ ಬೆಡ್ಡಲ್ಲಿ ಮಲಗಿದಂತಹ ಪೂಜಾ. ತಂದೆ ಹೇಳಿದ ಮಾತು ನೆನಪಿ ಬರ್ತವಳಿಗೆ ಮಲಗಿರುವಾಗ. ಈ ಅನಿಷ್ಟವನ್ನು ವಿಷ ಕೊಟ್ಟು ಸಾಯಿಸುವಂತ ತಂದೆ ಹೇಳಿದ ಮಾತು, ಅಮ್ಮ ಹೇಳಿದ ಮಾತು, ಈ ಹುಡುಗಿಯನ್ನು ಒಂದು ದಿವಸ ದೊಡ್ಡ ವ್ಯಕ್ತಿಯಾಗಿ ಮಾಡ್ತಾನೆ ಅಂತ ಅಮ್ಮ ಹೇಳಿದ ಮಾತು, ಇವೆಲ್ಲ ನೆನಪಾಗಿ ಕಾಲು ಗೌರವವಾಗಿ ಆಕೆ ಡಾಕ್ಟರ್ ಪರ್ಮಿಷನ್ ತಗೊಂಡು ಬಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾಳೆ. ಅವಳಿಗೆ ವಿಶ್ವ ಸುಂದರಿ ಪ್ರಶಸ್ತಿ ಕೂಡ ಇವಳು ಪೂಜಾ ಚೋಪ್ರಾ. ಆಮೇಲೆ ಅವಳಿಗೆ ಪ್ರಿಯಾಂಕಾ ಚೋಪ್ರಾ ಅಂತ ಅವಳಿಗೆ ಹೆಸರುಪಟ್ಟಿದೆ. ವಿಶ್ವ ಸುಂದರಿ ಸ್ಪರ್ಧೆಯನ್ನು ಜಯಿಸಿದಂತ ಅವಳು ಹುಡುಗಿಯ ಕಥೆ ಇದೆ ಕೋಲ್ಕತ್ತಾದಲ್ಲಿ. ಆ ದಿವಸ ಅವಳಿಗೆ 4 ನಿಮಿಷ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಾಗ ಅವಳು ಹೇಳ್ತಾಳೆ, ಇದೇ ಕೋಲ್ಕತ್ತಾದ ಮಣ್ಣಲ್ಲಿ ನನ್ನ ಅಪ್ಪ ಈ ಅನಿಷ್ಟವನ್ನು ವಿಷ ಹಾಕಿ ಯಾವಾಗ ಕೊಂದಿದೆಯಾ ಅಂತ ಕೇಳ್ತಾ ಇದ್ದಾನೆ. ಇವತ್ತು ನಾನು ವಿಶ್ವ ಸುಂದರಿ ಕಿರೀಟವನ್ನು ತಲೆಯ ಮೇಲೆ ಹೊತ್ತು ವಿಜೃಂಭಿಸ್ತಾ ಇದ್ದೇನೆ. ಇದರಿಂದ ನನ್ನ ತಂದೆ ಆದ ಮನಸ್ಸಿಗೆ ಯಾವ ರೀತಿ ಪರಿಣಾಮ ಬೀಳ್ತದೆ, ಅವನು ಏನದರ ಪ್ರತಿಕ್ರಿಯೆ ನನಗೆ ಅದರ ಅಗತ್ಯ ಇಲ್ಲ.
ಆದರೆ ನನಗೋಸ್ಕರ ಹೋರಾಟ ಮಾಡಿದಂಥ ನನ್ನ ಅಮ್ಮ, ನನಗೋಸ್ಕರ ಬದುಕನ್ನೇ ತ್ಯಾಗ ಮಾಡಿದಂಥ ನನ್ನ ಅಮ್ಮನ ಮನಸ್ಸನ್ನು ಗೆದ್ದಿದ್ದೇನೆ, ಇಷ್ಟೇ ಸಾಕು ಎಂಬುದಾಗಿ ಆಕೆ ಹೇಳಿದ್ದಾರೆ. ತಳಮಟ್ಟದಿಂದ ಅತ್ಯಂತ ಎತ್ತರಕ್ಕೆ ಬಂದಂತಹ ಅವರು ಹೆಣ್ಣು ಮಕ್ಕಳ ಕಥೆ ನಮ್ಮ ಮುಂದೆ ಬೇಕಾದಷ್ಟು ಕಥೆಗಳಿವೆ. ನಮಗೆ ಹಿಂದಿನ ಕಾಲದಲ್ಲೂ ಕೂಡ ಮಹಿಳೆ ಅಂದ್ರೆ ದೊಡ್ಡ ಒಂದು ಸ್ಥಾನ ಬರವಣಿಗೆಯಲ್ಲಿ. ಎಲ್ಲಿ ಮಹಿಳೆಗೆ ಗೌರವ ಸಿಗುತ್ತದೆಯೋ ಅಲ್ಲಿ ದೇವರಿದ್ದಾನೆ ಎನ್ನುವಂತಹ ಮಾತು, ಮಹಿಳೆಯ ಕುಟುಂಬದ ಕಣ್ಣು ಎನ್ನುವಂತಹ ಮಾತು, ಒಂದು ಮಹಿಳೆ ಕಲಿತರೆ ಇಡೀ ದೇಶವೇ ಉದ್ಧಾರ ಆಗುತ್ತೆ ಅನ್ನೋ ಮಾತು, ಆಕೆಗೆ ಬೇರೆ ಬೇರೆ ಬಿರುದು ಭಾವನೆಗಳು, ಮಹಾತ್ಯಾಗಿ, ಸಹನಾಶೀಲೆ, ಕ್ಷಮೆಯಾಧರಿತ್ರಿ, ಇವೆಲ್ಲ ಮಹಿಳೆ ಖಂಡಿತವಾಗಿ ಬೇಗ ಈ ಬಿರುದುಗಳೆಲ್ಲ. ಕವಿ ಜೆ ಶಿವರುದ್ರಪ್ಪ ಅವರು ಒಂದು ಕಡೆ ಹೇಳಿದ್ದಾರೆ, ಆಕಾಶದ ನೀಲಿಯಲ್ಲಿ ಚಂದ್ರತಾರೆ ತೊಟ್ಟಿನಲ್ಲಿ ಬೆಳಕನ್ನಿಟ್ಟು ತೂಗಿದಾಗೆ ನಿನಗೆ ಬೇರೆ ಹೆಸರು ಬೇರೆ, ಸ್ತ್ರೀ ಅಂದ್ರೆ ಅಷ್ಟೇ ಸಾಕು, ಬೇರೆ ಏನು ಹೆಸರು ಬೇಡ ಅವಳಿಗೆ. ಅವನು ಪುರುಷ ಆದ್ರೆ ಇವಳು ಸ್ತ್ರೀ ಅಷ್ಟೇ ಸಾಕು. ಕ್ಷಮೆಯಾಧರಿತ್ರಿಯೂ ಬೇಡ, ಮಹಾತ್ಯಾಗಿಯೂ ಬೇಡ, ಏನು ಬೇಡ. ಆಕೆಗೆ ಸ್ವಾತಂತ್ರ್ಯ ಕೊಡಿ, ಎಲ್ಲ ರೀತಿಯ ಸ್ವಾತಂತ್ರ್ಯ ಕೊಡಿ, ಎಲ್ಲ ರೀತಿಯ ಸಮಾನತೆಯನ್ನು ಕೊಡಿ, ಎಲ್ಲ ರೀತಿಯ ಬಂಧನಗಳಿಂದ, ಎಲ್ಲ ರೀತಿಯ ಶೋಷಣೆಗಳಿಂದ ಆಕೆಗೆ ವಿಮೋಚನೆ ಕೊಟ್ಟರೆ ಸಾಕು. ಈ ವರ್ಷದ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಒಂದೊಂದು ಸ್ಲೋಗನ್ ಜೊತೆ ಆಚರಿಸ್ತಾರೆ, ಒಂದು ಧ್ಯೇಯವಾಕ್ಯ. ಈ ವರ್ಷ 2022ರ ವಿಶ್ವ ಮಹಿಳಾ ದಿನದ ಧ್ಯೇಯವಾಕ್ಯ ಏನಂತ ಹೇಳಿದ್ರೆ, ಸುಸ್ಥಿರ ನಾಳೆಗಾಗಿ ಇಂದು ಲಿಂಗ ಸಮಾನತೆ ಎಂಬುದಾಗಿ. ಸುಸ್ಥಿರವಾದ ನಾಳೆ ಅಂತ ಹೇಳಿದ್ರೆ ಒಳ್ಳೆಯ ನಾಳೆಗಳು, ಅದು ಮನೆಯಲ್ಲಾಗಿರ್ಬೋದು, ಅದು ಸಮಾಜದಲ್ಲಿರ್ಬೋದು, ಅಥವಾ ದೇಶದಲ್ಲಿ ಆಗಿರ್ಬೋದು. ಒಂದು ಮನೆಯಲ್ಲಿ ಸುಸ್ಥಿರವಾದ ಮನೆ ಇರಬೇಕಾದ್ರೆ ಮನೆಯ ಒಳಗೆ ಲಿಂಗ ಸಮಾನತೆ. ಏನು ಲಿಂಗ ಸಮಾನತೆ ಅಂದ್ರೆ, ಒಂದು ಮನೆಯಲ್ಲಿ ಗಂಡು ಮಕ್ಕಳು ಇದ್ದಾರೆ, ಹೆಣ್ಣು ಮಕ್ಕಳು ಇದ್ದಾರೆ. ಅದು ಹೆಚ್ಚಿನ ಮನೆಗಳಲ್ಲಿ ಗಂಡು ಮಕ್ಕಳಿಗೆ ಒಂದು ನೀತಿ, ಹೆಣ್ಣು ಮಕ್ಕಳಿಗೆ ಒಂದು ನೀತಿ, ಕಾನೂನೇ ಬೇರೆ. ಮನೆ ಏನಂತ ದೇಶ ಉಂಟಲ್ಲ, ಅಲ್ಲಿ ಕಾನೂನು ವ್ಯವಸ್ಥೆ ಗಂಡಿಗೊಂದಾದ್ರೆ ಹೆಣ್ಣಿಗೊಂದು ಬೇರೆ ಇರ್ತದೆ. ಹೆಣ್ಣಿಗೆ ಹಾಕಿರುವ ಚೌಕಟ್ಟುಗಳು, ಕಟ್ಟುಪಾಡುಗಳು ಯಾವ ರೀತಿ ಸಾಮಾನ್ಯವಾಗಿ ಹೇಳುವುದು ನಾನು, ಇದು ಅಂತಿಮ ಅಂತಲ್ಲ. ಕೆಲವು ಮನೆಗಳಲ್ಲಿ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಸಮಾನವಾಗಿ ಮಾಡ್ತಾರೆ. ಅದನ್ನು ಹೆಚ್ಚಾಗಿ ಹೇಳಿದ್ದು ನಾನು ಶಿಕ್ಷಕಿಯಾಗಿ ನನ್ನ ಉಳ್ಳಾಳ ವಲಯದಲ್ಲಿ ಕಂಡುಕೊಂಡಂತ ಕೆಲವು ಸಂದರ್ಭಗಳು ಹೇಳ್ತಾ ಇದ್ದೆ. ನಾನು ಹೆಣ್ಣು ಮಕ್ಕಳು ನಡೆಯುವಾಗ ಸಪ್ಪಳ ಕೇಳಬಾರ್ದು, ಹೆಣ್ಣು ಮಕ್ಕಳು ಮಾತಾಡುವಾಗ ಮನೆಯ ಒಳಗೆ ಮಾತಾಡುವ ಹೊರಗೆ ಕೇಳಬಾರ್ದು, ಹೆಣ್ಣು ಮಕ್ಕಳು ಮನೆಯ ಒಳಗೆ ನಗಾಡುವಾಗ ಹೊರಗೆ ಕೇಳಬಾರ್ದು, ಹೆಣ್ಣು ಮಕ್ಕಳು ಸಂಜೆ 6 ಗಂಟೆಯಿಂದ ಮನೆಗೆ ಹೊರಗೆ ಹೋಗಬಾರ್ದು. ಆದ್ರೆ ಅಷ್ಟೇ ಅಲ್ಲ, ಗಂಡು ಮಕ್ಕಳು ಯಾವ ಕಾನೂನು ಇಲ್ಲ, ಅವ್ರು ಮಾಡಿದ್ದೆ ಕಾನೂನು. ಎಷ್ಟೊತ್ತಿಗೆ ಮನೆಗೆ ಹೋಗ್ಬೋದು, ಎಷ್ಟೊತ್ತಿಗೆ ಮನೆಗೆ ಬರ್ಬೋದು, ಒಬ್ಬ ಹೇಳ್ಬೋದು. ನೋಡಿ, ಈ ರೀತಿ ಮಕ್ಕಳಲ್ಲಿ, ಚಿಕ್ಕ ಮಕ್ಕಳಲ್ಲಿ ಪೇರೆಂಟ್ಸ್, ಹೆತ್ತವರು ಈ ರೀತಿಯ ಲಿಂಗ ತಾರತಮ್ಯ ಮಾಡಿದಾಗ ಆ ಮನೆಯ ಗಂಡು ಮಕ್ಕಳು ಆಗಲಿ ಹೆಣ್ಣು ಮಕ್ಕಳಾಗಲಿ ಅವರು ಖಂಡಿತವಾಗಿ ಕೂಡ ಒಂದು ಸುಸ್ಥಿರವಾಗಿ, ಸುಸಂಸ್ಕೃತವಾಗಿ ಬೆಳೆಯಲಿಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ಒಬ್ಬ ಗಂಡನಾದವ ಮನೆಯಲ್ಲಿ, ಎಲ್ಲರೂ ಹೇಳ್ತಾರೆ ಹೆಣ್ಣು ಮಕ್ಕಳನ್ನು ಸಾಕೋದು ಬಹಳ ಕಷ್ಟ ಅಂತ. ಹೆಣ್ಣು ಮಕ್ಕಳನ್ನು ಸಾಕೋದು ಬಹಳ ಕಷ್ಟ ಅಲ್ಲ, ಗಂಡು ಮಕ್ಕಳನ್ನ ಸಾಕೋದು ಬಹಳ ಕಷ್ಟ. ಗಂಡು ಮಕ್ಕಳಿದ್ದೀರಿ ಈಗ ಕೇಳಿ ಬಿಟ್ಕೊಂಡು, ಗಂಡು ಮಕ್ಕಳನ್ನ ಸಾಕೋದು ಬಹಳ ಕಷ್ಟ ಅಪ್ಪ ಅಮ್ಮ. ಯಾಕೆ ಗೊತ್ತಾ ನಿಮಗೆ ಏನಾಗಂತೇಳಿ? ಗಂಡು ಮಕ್ಕಳು ನೋಡ್ತಾರೆ, ಅಪ್ಪನ ನೋಡ್ತಾರೆ ಮನೆಯಲ್ಲಿ, ಅಪ್ಪ ಅಮ್ಮನ ಹೇಗೆ ನೋಡ್ತಾರೆ ಎಂದು. ಒಂದು ಮನೆಯಲ್ಲಿ ಅಪ್ಪ ಹೆಂಡತಿಯನ್ನು ಪ್ರೀತಿಯಿಂದ, ಗೌರವದಿಂದ ನೋಡಿಕೊಂಡ್ರೆ ಆ ಮನೆಯ ಗಂಡು ಮಗು ಕೂಡ ಅಮ್ಮನ ಬಗ್ಗೆ, ತಂಗಿಯ ಬಗ್ಗೆ, ಅಕ್ಕನ ಬಗ್ಗೆ ಪ್ರೀತಿ, ಗೌರವ ಖಂಡಿತವಾಗಿ ಬರ್ತದೆ. ಯಾವ ಮನೆಯಲ್ಲಿ ಗಂಡನಾದವ ಹೆಂಡತಿಯನ್ನು ಕಾಲ ಕಸ ಮಾಡ್ತಾನೆ, ಯಾವ ಮನೆಯಲ್ಲಿ ಗಂಡನಾದವ ಹೆಂಡತಿಗೆ ಹೊಡೆಯುವುದು ಇತ್ಯಾದಿ ದೌರ್ಜನ್ಯ ಮಾಡ್ತಾನೆ, ನೀನು ಹೆಣ್ಣು ಅಂತಾನೆ, ಹೆಂಗಸು ಮನೆಯಲ್ಲಿ ಕೂತ್ಕೋ, ಬಾಯಿ ಮುಚ್ಚು ಅಂತ ಗದರಿಸ್ತಾನೆ, ಆ ಮನೆಯ ಗಂಡು ಮಗುವಿಗೆ ತಾಯಿಯ ಬಗ್ಗೆ ಗೌರವವಾಗಿ, ತಂಗಿಯ ಬಗ್ಗೆ ಪ್ರೀತಿಯಾಗಿ, ಬೇರೆ ಹೆಣ್ಣು ಮಕ್ಕಳ ಬಗ್ಗೆ ಆತ್ಮೀಯತೆಯಾಗಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ದೇಶದಲ್ಲಿ, ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳು, ಚಿಕ್ಕ ಪುಟ್ಟ ಹೆಣ್ಣು ಮಕ್ಕಳನ್ನ ಹಿಡಿದು ಪ್ರಾಯಕ್ಕೆ ಬಂದ ಮುದುಕಿಯವರೆಗೆ ನಡೆಯುವಂಥ ಅತ್ಯಾಚಾರಗಳಿವೆಯಲ್ಲ, ಈ ಅತ್ಯಾಚಾರಗಳ ಬಗ್ಗೆ ನಾವೊಂದು ಅಧ್ಯಯನ ಮಾಡಿದಾಗ ಶಿಕ್ಷಕರು ನಾವು ಕಂಡುಕೊಂಡ ಸತ್ಯ ಇದು. ಅತ್ಯಾಚಾರ ಮಾಡಿ ಅತ್ಯಾಚಾರಿಗಳಿದ್ದಾರಲ್ಲ, ಆ ಮನೆಯಲ್ಲಿ ಇದ್ದದ್ದು ಅಪ್ಪನಿಂದ ಕಲಿತಂದಂಥ ಬುದ್ಧಿಗಳು. ಅಪ್ಪ ಅಮ್ಮನನ್ನು ಹೇಗೆ ನೋಡ್ತಾ ಇದ್ದಾನೆ, ಅಲ್ಲಿಂದ ಕಲಿತ
ಒಳ್ಳೆಯ ವಿದ್ಯಾವಂತರಾಗಿ ಒಳ್ಳೆಯ ಉದ್ಯೋಗವನ್ನು ಪಡೆದು ಆರ್ಥಿಕವಾದ ಸ್ವಾವಲಂಬನೆ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಬೇರೆ ಬೇರೆ ಹೋರಾಟಗಳಿವೆ, ಬೇರೆ ಬೇರೆ ಸೌಲಭ್ಯಗಳಿವೆ, ಬೇರೆ ಬೇರೆ ಕಾನೂನುಗಳಿವೆ. ಇವೆಲ್ಲ ಪರಿಚಯ ಮಾಡಿಕೊಡ್ಬೇಕು. ಇವೆಲ್ಲ ಗೊತ್ತಿದೆ ಸರ್, ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ. ಈಗ ಮಹಿಳಾ ಸಂಘಟನೆ ಮಾಡುವಂಥ ವ್ಯಕ್ತಿಗಳಿಗೆ ಸ್ವಲ್ಪ ಕೆಲಸದ ಮಹಿಳೆಯರ ಬಗ್ಗೆ ಯೋಚನೆ ಮಾಡಿ ಅವರಿಗೆ ಇವೆಲ್ಲ ಫಲಶ್ರುತಿಗಳು ದಕ್ಕುವ ಹಾಗೆ ಮಾಡಿದರೆ, ಮಾಡುವ ಮೂಲಕ ಮಹಿಳಾ ದಿನಗಳನ್ನು ಆಚರಿಸಬೇಕು. ಆ ಮೂಲಕ ಮಹಿಳೆಯರನ್ನು ಸ್ವಾವಲಂಬಿಗಳನ್ನು ಮಾಡಬೇಕು. ಅವರಿಗೆ ಒಂದು ಶಕ್ತಿ ಇದೆ ಅಂತ ತೋರಿಸಿಕೊಳ್ಳುವ ಕೆಲಸವನ್ನು ಮಾಡಬೇಕು. ಹಾಗೆ ಮಾಡಿದಾಗ ಮಾತ್ರ ಈ ಎಲ್ಲ ನಾವು ಆಚರಿಸುವಂಥ ದಿನಗಳಿಗೆ ಒಂದು ಒಳ್ಳೆಯ ಒಂದು ಅರ್ಥ ಬರ್ತದೆ. ಮಹಿಳೆಯರನ್ನು ಯಾವುದೋ ಒಂದು ಗೂಡಿನಲ್ಲಿ ಬಂಧಿತರನ್ನಾಗಿ ಮಾಡದೆ ಅವರನ್ನು ಮುಂದಕ್ಕೆ ಬೆಳಲಿಕ್ಕೆ ಬಿಟ್ಟಾಗ ಮಾತ್ರ ಈ ಎಲ್ಲ ಯಾವುದಕ್ಕೆ ಸಮಸ್ಯೆಗಳಿಗೆ, ಎಲ್ಲ ವಿಮೋಚನೆಗಳಿಗೆ, ಆ ಬಂಧನಗಳಿಗೆ ಒಂದು ಮುಕ್ತಿ ಅಂತ ನನಗೆ ಅನಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಮುಖ್ಯವಾಗಿ ಯೋಚನೆ ಮಾಡಬೇಕಾದ ಹೆಣ್ಣು ಮಕ್ಕಳು ಕೂಡ ಒಂದು ಬದ್ಧತೆಯನ್ನು ಇಟ್ಟುಕೊಂಡು ತಮಗೆ ಸಾಧ್ಯ ಆದಷ್ಟು ಶಿಕ್ಷಣವನ್ನು ಪಡೆದುಕೊಂಡು ಒಳ್ಳೆಯ ಉದ್ಯೋಗವನ್ನು ಗಳಿಸಿಕೊಂಡು ಆರ್ಥಿಕವಾಗಿ ಮೊದಲು ಸ್ವತಂತ್ರರಾಗಿ, ಆರ್ಥಿಕವಾಗಿ ಗಟ್ಟಿಯಾಗಿ, ಆಗ ನಿಮ್ಮನ್ನು ನೀವು ಹೇಗಿರ್ಬೇಕಾದ್ರೆ ಒಂದು ದೊಡ್ಡ ಎತ್ತರದ ಆದ ಮರವಾಗಿ ಬೆಳೆಯಬೇಕು. ಆದ ಮರ 10 ಹಲವಾರು ಮಂದಿಗೆ ಆಶ್ರಯ ಕೊಡುವ ಹಾಗೆ ನೀವು 10 ಹಲವಾರು ಮಂದಿಗೆ ಆಶ್ರಯ ಕೊಡುವ ಕೈಗಳಾಗಬೇಕು. ನೀವು ತಗೊಳ್ಳುವ ಕೈಗಳಾಗಬಾರ್ದು ಎಂಬುದಾಗಿ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ವಿಶ್ವ ಮಹಿಳಾ ದಿನದ ಶುಭಾಶಯವನ್ನು ಹೇಳುತ್ತಾ, ಬೆಳೆಯಿರಿ. ಎಷ್ಟು ಬೆಳೆಯಿರಿ ಅಂದ್ರೆ ಅಬ್ದುಲ್ ಕಲಾಂ ಹೇಳ್ತಾರೆ, ಒಂದು ಕನಸು ಕಂಡು ಬೆಳೆಯಿರಿ. ಇಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಇದ್ದೀರಾ, ಕನಸು ಕಾಣಬೇಕು. ನಾನು ಏನಾದರೂ ಒಂದು ಆಗಬೇಕು, ಕನಸು ಕಾಣಬೇಕು. ಯಾವ ಕನಸು ಅಂದ್ರೆ ರಾತ್ರಿ ನಿದ್ರೆ ಮಾಡುವಾಗ ಬೀಳುವಂತ ಕನಸಲ್ಲ, ನಮ್ಮನ್ನು ನಿದ್ರೆ ಮಾಡಲಿಕ್ಕೆ ಬಿಡದ ಕನಸು. ನಿದ್ರೆ ಮಾಡಲಿಕ್ಕೆ ಬಿಡದ ಕನಸನ್ನು ಕಟ್ಟಿಕೊಂಡು ಆ ಕನಸಿನ ಕಡೆ ಹೋಗುವಂತ ಒಂದು ಸಾಧನೆಯನ್ನು ಮಾಡಿ ಎತ್ತರಕ್ಕೆ ಬೆಳೆಯಿರಿ. ಯಾವ ಶೋಷಣೆಗಳಿಗೂ ಒಳಗಾಗಬೇಡಿ. ಶಕ್ತಿವಂತರಾಗಿ ನೀವು ಹೇಗಿರ್ಬೇಕಂದ್ರೆ ಬೆಂಕಿ ಆಗಿರಬೇಕು. ನಿಮ್ಮನ್ನು ಮುಟ್ಟುವ, ನಿಮ್ಮನ್ನು ಸ್ಪರ್ಶಿಸುವ ಯಾವ ಧೈರ್ಯ ಕೂಡ ಯಾರಿಗೂ ಬಾರದ ಹಾಗೆ ಬಹಳ ಸ್ಟ್ರಾಂಗ್ ಆಗಿ ಮಹಿಳೆ ಬೆಳೆಯಬೇಕು. ಅದಕ್ಕಿಂತ ಮುಖ್ಯವಾಗಿ ನಾನು ಮಹಿಳೆ, ನಾನು ಹೆಣ್ಣು ಎನ್ನುವಂತ ಹೆಮ್ಮೆ ಪ್ರತಿ ಕ್ಷಣ ನಿಮ್ಮಲ್ಲಿ ಅರಳಬೇಕು ಎಂಬುದಾಗಿ ನಾನು ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಶುಭಾಶಯ ಹೇಳುತ್ತಾ ಈ ಅವಕಾಶಕ್ಕಾಗಿ ಧನ್ಯವಾದಗಳು. ಸ್ವಾರಸ್ಯವಾಗಿ ಮಹಿಳೆಯರು ಯಾವ ರೀತಿ ಮಹಿಳೆಯರಿಂದ ಎದೆಗುಂದಬಾರದು, ಧೈರ್ಯವಾಗಿ ಹೋರಾಟ ಶ್ರಮಪಟ್ಟು ಕುರಿತು ನಾವು ಎತ್ತರಕ್ಕೆ ಏರಬೇಕೆಂಬ ಸೂಕ್ಷ್ಮವಾದ ಮಹಿಳೆಯರಿಗೆ ವಿವರಿಸಿದರು. ಅವರಿಗೆ ತುಂಬ ಧನ್ಯವಾದ. ಈಗ ನಮ್ಮೊಟ್ಟಿಗೆ ಕೋಟೆಗಾರ ಯುವಜನ ಸೇವಾ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾದ ಕೃಷ್ಣಪ್ರಸಾದ್ ಅವರನ್ನು ಕೂಡ ಸ್ವಾಗತಿಸುತ್ತೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಹೋಗೊಟ್ಟು ಮತ್ತೊಂದು ದೊಡ್ಡ ಹಾಜರುಗಾರರು ಬಂದಿದ್ದಾರೆ. ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇದು ಒಂದು ಸನ್ಮಾನ ಕಾರ್ಯಕ್ರಮ. ದೇವಿಯ ಮಾತಿ ವ್ಯಾಯಾಮ ಶಾಲೆಯ ಸದಸ್ಯರಾದ ರೋಹಿದಾಸ್ ಭಟ್ನಗರ. ದೇವಿಯ ಮಾತಿ ವ್ಯಾಯಾಮ ಬ್ಯಾಂಕಿನ ಸದಸ್ಯರಾದ ರೋಹಿದಾಸ್ ಭಟ್ನಗರ್ ಇವರು ಇವರಿಗೆ ಸನ್ಮಾನ ಮಾಡಬೇಕಂತ
ಅವಕಾಶ ಕೊಟ್ಟದಕ್ಕೆ ಸನ್ಮಾನ ಕೂಡ ತಾವು ಕೂಡ ಮಾಡಿದೆ. ನಿಮ್ಮನ್ನೆಲ್ಲ ನಾನು ಋಣಿಯಾಗಿದ್ದೇನೆ. ದೇವರು ಸುಖ ಸಂಪತ್ತು ಆಯುಷ್ಯ ಎಲ್ಲರೂ ಕೊಡಲಿ. ನಾವೆಲ್ಲ ಈ ಕರಾವಳಿ ದೇಶದಲ್ಲಿ ಒಂದಾಗಿ ಕೂಡ ನಾವೆಲ್ಲ ಬಾಳೋಣ. ನಿಮಗೆ ನಾನು ಈ ಸಂದರ್ಭದಲ್ಲಿ ತುಂಬ ಹೇಳಿದೆ ಧನ್ಯವಾದ. ದೇವರು ಒಳ್ಳೆ ಮಾಡಲಿ ಆರಿಸಿ ನನಗೆ ಅವಕಾಶ ಕೊಟ್ಟದಕ್ಕೆ ಸನ್ಮಾನ ಮಾಡಿದ್ದೀನಿ. ಒಬ್ಬ ಬಡತನಿದ್ದವನು ಸನ್ಮಾನ ಕೂಡ ಮಾಡಿದ್ದೀನಿ. ಎಲ್ಲರಿಗೆ ನಿಮಗೆ ನಾನು ಈ ಕೃತಜ್ಞತೆ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಜೈ ಜೈ ನಮಸ್ಕಾರ. ನೆಲವಾದ ಮಹಿಳಾ ಸಂಘಟನೆಯಲ್ಲಿ ಹಲವಾರು ವರ್ಷಗಳಿಂದ ಈ ಉಳ್ಳಾಳ ವಲಯದಲ್ಲಿ ನೆಲವಾದ ಮಹಿಳಾ ಸಂಘಟನೆ ಕಟ್ಟುಗೊಳಿಸಿದ ಹಿರಿಯ ಮುಖಂಡರಾದ ಪದ್ಮಾವತಿ ಗುಪ್ತಾ ಇದ್ದಾರೆ. ಅವರಿಗೆ ಸನ್ಮಾನ ಮಾಡಬೇಕು. ನಮ್ಮ ಉಷಾ ಪದ್ಮಾವತಿ ಗುಪ್ತರ ಇವರನ್ನು ಉಷಾ ಇವರು ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇವರಿಗೆ ಯಾರು ಪದ್ಮಾವತಿ ಶೆಟ್ಟಿ ವೈ ಹೋರಾಟಗಾರತೆ. ಹಾಗೆಯೇ ಅವರು ಈ ಅಂತಾರಾಷ್ಟ್ರೀಯ ಮಹಿಳಾ ಇಡೀ ದೇಶ ಸುತ್ತಿ ದೇಶದಲ್ಲಿ ಜನರ ಕಷ್ಟಕ್ಕಾಗಿ ಹೋರಾಟ ಮಾಡಿದಂಥ ಒಬ್ಬ ದಿಷ್ಟ ಮಹಿಳೆ. ಹಾಗಾಗಿ ಅವರನ್ನು ಇವತ್ತು ನಾವು ಅಭಿನಂದಿಸ್ತಾ ಇದ್ದೇವೆ. ಹೆಚ್ಚಿನ ಒಂದು ಇದು ಸಾಧ್ಯತೆ ತಗೊಂಡು ಈ ಸಂಘಟನೆಯನ್ನು ಬೆಳೆಸಲಿಕ್ಕೆ ಇಡೀ ನಮ್ಮ ರಾಜ್ಯದಲ್ಲಿ ಅದು ಬೆಳೆಸಲಿಕ್ಕೆ ಅವರು ಪ್ರಯತ್ನ ಪಟ್ಟಿದ್ದಾರೆ. ಅದು ಅಲ್ಲದೆ ಅವರು ನಮ್ಮ ಅಲ್ಲಲ್ಲಿ ಎಲ್ಲಿ ನಮ್ಮ ರಾಜ್ಯ ಉಂಟು ಅಲ್ಲಿ ಬಂದು ಅವರು ಅದರ ಬಗ್ಗೆ ಹೋರಾಟವನ್ನು ಮಾಡಲಿಕ್ಕೆ ನಮಗೆಲ್ಲ ಮಾಹಿತಿ ಕೊಟ್ಟಂಥ ಆ ವ್ಯಕ್ತಿಗಳು. ಅಂದರೆ ಆವಾಗ ನಮಗೆ ಅತಿ ಆಸಕ್ತಿ ಕಳೆದಿದ್ದೇನೆ ಅಂದರೆ ನಮ್ಮ ಮಹಿಳೆಯರು ಕೂಡ ಇದು ಅಂತಾರಾಷ್ಟ್ರೀಯ ದಿನಾಂಕ ಇದು ಮಹಿಳಾ ಸಂಘಟನೆ
ಅಯ್ಯೋ ಎಲ್ಲರೂ ಇವೆಲ್ಲ ಬಂಧುಗಳು ನಮಗೆ ನಿಮ್ಮೆಲ್ಲ ನನಗೆ ನೋಡೋದು ತುಂಬ ಖುಷಿಯಾಗಿದೆ. ಯಾಕೆ ನನಗೆ ಎಲ್ಲಿ ಕೂಡ ನನಗೆ ಹೋಗಲಿಕ್ಕೆ ಈಗ ಆಗುತ್ತಿಲ್ಲ ಹೆಚ್ಚಿಗಾಗಿ. ಅದರಿಂದ ಹೋರಾಟ ಮಾಡಿದೆವು. ತನ್ನೊಂದಿಗೆ ಯಾರೆಲ್ಲ ಸಹಕಾರ ಮಾಡಿದ್ದಾರೆ ಎಲ್ಲ ಮುಖಂಡರ ಹೆಸರುಗಳನ್ನು ಹೇಳಿ ನಾವು ಹೋರಾಟ ಮಾಡಿದ ರೀತಿಯನ್ನು ಹಾಗೂ ಇನ್ನು ಮುಂದಕ್ಕೂ ನಾವು ಕೂಡ ಅದೇ ರೀತಿ ಯಾವ ರೀತಿ ಹೋರಾಟ ಮಾಡಿ ಮತ್ತು ಮಹಿಳೆಯರಿಗೆ ಕೂತ್ಕೊಳ್ಬಾರ್ದು, ಎಲ್ಲದಕ್ಕೂ ಮುಂದೆ ಬಂದು ನಾವು ನಮ್ಮ ಸಾಧನೆಯನ್ನು ತೋರಿಸಬೇಕಂತ ಸ್ವಾಮೀಜಿಗಳು ಹೇಳಿದ್ದಾರೆ. ಅವರಿಗೆ ನಾನು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಉಳ್ಳಾಳ ವಲಯ ಸಮಿತಿ ವತಿಯಿಂದ ನಂತರಕ್ಕೆ ಧನ್ಯವಾದ. ನಮ್ಮ ಸಭೆಗೆ ಹೂಗಳು ಮುಖ್ಯ ಅತಿಥಿಯಾಗಿ ಬಂದು ಇಲ್ಲಿ ಮಾಡಿದಂಥ ಉಪನ್ಯಾಸಕ ಇವರಿಗೆ ನಾನು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ವತಿಯಿಂದ ಧನ್ಯವಾದ ಕೊಡ್ತೇನೆ. ಅದೇ ರೀತಿ ಮುಖ್ಯ ಅತಿಥಿಯಾಗಿ ಇಲ್ಲಿ ಜನವಾದಿ ಮಹಿಳಾ ಸಂಘಟನೆಯನ್ನು ಕಟ್ಟುಗಳಿಸಿದಂಥ ಪದ್ಮಾವತಿ ಗುಪ್ತಾಗಿದ್ದಾರೆ, ಅವರಿಗೂ ಕೂಡ ಧನ್ಯವಾದ. ಅದೇ ರೀತಿ ನಮ್ಮ ಮುಖಂಡರಾದ ಪದ್ಮಾವತಿ ಶೆಟ್ಟಿ ಇದ್ದಾರೆ,